ಹಲೋ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯ ಕಲಶದಲ್ಲಿದ್ದೇವೆ. ನಾವು ನಿನ್ನೆನೇ ಇಲ್ಲಿಗೆ ಬಂದ್ವಿ. ನಿನ್ನೆ ನಮ್ಮ ಗೈಡ್ ನಮ್ಮನ್ನು ಜೀಪಲ್ಲಿ ಆಫ್ ರೋಡ್ ಟ್ರಿಪ್ ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿತ್ತು ಪ್ಲೇಸ್. ಗೈಡ್ ನಮ್ಮನ್ನು ರೆಡಿಯಾಗಿ ಇರೋಕ್ಕೆ ಹೇಳಿದ್ದಾರೆ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಮಗನ ಜೊತೆ ಟ್ರೆಕ್ಕಿಂಗ್. ಇವಾಗ ಈ ಜಾಗದ ಹೆಸರು ದುಗ್ಗಪ್ಪನ ಕಟ್ಟೆ ಅಂತೆ. ಹೋಗ್ತಾ ಇದ್ದೀವಿ. ಸ್ವಲ್ಪ ನಡಿಬೇಕು ಅಂತ ಹೇಳಿದರು. ಮನೆಯಿಂದ ಯಾವಾಗಲೂ ಗಾಡಿಯಲ್ಲಿ ಹೊರಡಿ ಇವಾಗ ವಾಕ್ ಮಾಡೋಕೆ ಆಗ್ತಾ ಇಲ್ಲ. ನಿಧಾನವಾಗಿ ಇಬ್ಬರು ಹೋಗ್ತಾ ಇದ್ದೀವಿ. ಇಷ್ಟು ದೂರ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತಿದೆ. ಅವರು ಸ್ವಲ್ಪ ಒಂದೆರಡು ಸ್ಟೆಪ್ ಮುಂದೆ ಹೋಗಿದ್ದಾರೆ. ನಾವು ಸ್ವಲ್ಪ ನಿಧಾನ ಇದ್ದೀವಿ ಇಬ್ಬರು. ಆಯಿತು, ಇನ್ನು ಸ್ವಲ್ಪ ಇದೆ. ಸ್ಟಾರ್ಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಅಪ್ ಇತ್ತು. ಅದನ್ನು ಹತ್ತಬೇಕಾದ್ರೇ ಸುಸ್ತಾಗೋಯ್ತು. ಇವಾಗ ಓಕೆ, ಇವಾಗ ಹತ್ತಿರ ಆಗ್ತಾ ಬಂತು. ಒಂದು 10 ಮಿನಿಟ್ಸ್ ಅಷ್ಟೇ ವಾಕ್. ಆದರೆ ಸ್ಟಾರ್ಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಫುಲ್ ಅಪ್ಪಿದ್ದ ಕಾರಣ ಸ್ಲೋ ಆಯಿತು. ಕಷ್ಟ ಆಗ್ತಾಯಿತ್ತು ಸ್ವಲ್ಪ. ಇವಾಗ ಓಕೆ. ಈ ಜಾಗದ ಹೆಸರು ಬಂದು ದುಗ್ಗಪ್ಪನ ಕಟ್ಟೆ ಅಂತ. ಇದಿರೋದು ಕಲಶದಲ್ಲಿ. ಫೈನಲಿ ರೀಚ್ ಆದ್ವಿ ವ್ಯೂ ಪಾಯಿಂಟಿಗೆ. ನೋಡಿ, ದುಗ್ಗಪ್ಪನ ಕಟ್ಟೆ ಅಂತ ಇದರ ಹೆಸರು. ಅಂತೂ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ಇಲ್ಲಿಂದ ಕಳಶ ಟೌನ್ ಪೂರ್ತಿ ನೋಡಬಹುದು. ಬೆಳಿಗ್ಗೆ ಅಥವಾ ಸಂಜೆ ಬಂದರೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟ್ ಮೇಂಟೆನೆನ್ಸ್ ಮಾಡಿದರೆ ಈ ಜಾಗ ಇನ್ನೂ ಒಳ್ಳೆ ರೀತಿ ಇರ್ತಾ ಇತ್ತು. ವ್ಯೂಸೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸ್ತು. ಈ ಚಿಕ್ಕ ಟ್ರೆಕ್ಕಿಂಗ್ನ ನಾವಂತೂ ಪೂರ್ತಿಯಾಗಿ ಜಾಲಿ ಮಾಡಿದ್ವಿ. ಅವು ಕಿರೋದ ಫುಲ್ ಕುದುರಂ ಕಡನೆ ಮೈನ್ಸ್ ಮಾಡೋದು.
ಆಯಿತು. ದುಗ್ಗಪ್ಪನ ಕಟ್ಟೆ ವ್ಯೂ ನೋಡಿದ್ವಿ. ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಕಷ್ಟ ಆಯಿತು, ಇವಾಗ ಈಸಿ ಆಗ್ತಿದೆ, ಇದು ಈಸಿ ಕೆಲಸ. ಅಂತೆ ಬಾಪು ಇಲ್ಲೇ ಹತ್ರ ಒಂದು ಮಿನಿ ಪಾರ್ಕ್ ಇತ್ತು. ಸೊ ಇವಾಗ ಅಲ್ಲಿಗೆ ಬಂದಿದ್ದೇವೆ ನಾವು. ಫಾಸ್ಟ್ ಬರ್ತವೆ ಹೆಂಗೆ ಹಾಪುದಿದೆ ಮುಂದ್ರೆ ಫಾಸ್ಟ್ ಬಿಡ್ತಿ ಬೆಂಡ ಜಾರು ಏನು ನನ್ನ ಬ್ಯಾಗ್ ಉಂಟು ಬೀರೋಡಿ ಅಂದ್ಕೊಂಡಿಟ್ಟಿಲ್ಲ. ಅಲ್ಲಿ ಡ್ರೋನ್ ಇಡು ವಿಡಿಯೋ ಅಂದ ಪಾರ್ಕಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿದ್ದೇವೆ ಇವಾಗ ನಾವು.